ಸ್ವಾತಂತ್ರ್ಯ ರಥಕ್ಕೆ ಅಡ್ಡಿಪಡಿಸಿದ ಎಸ್ಡಿಪಿಐ ಪಕ್ಷದ ವಿರುದ್ಧ ಹಿಂದೂ ಸಂಘಟನೆಗಳಿಂದ ಪ್ರತಿಭಟನೆ ನಡೆಯಿತು. ಸ್ವಾತಂತ್ರ್ಯ ರಥಕ್ಕೆ ಅಡ್ಡಿಪಡಿಸುವ ಮೂಲಕ ದೇಶ ವಿರೋಧಿ ಕೃತ್ಯ ನಡೆಸಿದ್ದಾರೆ ಎಂದು ಹಿಂದೂ ಮುಖಂಡ ಶರಣ್ ಪಂಪ್ವೆಲ್ ಹೇಳಿದ್ದಾರೆ. ಕಮಕದಲ್ಲಿ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ನಡೆದಿದೆ. ಸಾಕಷ್ಟು ಜನ ಸೇರಿದ್ರು. ನಿನ್ನೆ ನಡೆದಂತಹ ಘಟನೆಗೆ ಪ್ರತಿಭಟನೆಯನ್ನ ನಡೆಸ್ತಾ ಇದ್ರು. ಇದು ನಿಜವಾಗ್ಲೂ ದೇಶದ್ರೋಹದ ಕೃತ್ಯ. ಇದು ಆರೋಪಿಗಳ ವಿರುದ್ಧ ದೇಶದ್ರೋಹ ಪ್ರಕರಣ ದಾಖಲಿಸಲು ಒತ್ತಾಯ ಮಾಡಲಾಗಿದೆ. ಎಸ್ಡಿಪಿಐ ಕಾರ್ಯಕರ್ತರು ಹಾಗೂ ಇತರ ವ್ಯಕ್ತಿಗಳಿಂದ ನಿನ್ನೆ ದಿನ ಒಂದು ಸ್ವಾತಂತ್ರ್ಯ ರಥಯಾತ್ರೆಗೆ ಅಡ್ಡಿಯಾದ ಹಿನ್ನೆಲೆಯಲ್ಲಿ ಒಂದಷ್ಟು ಅಲ್ಲೊಂದು ಆತಂಕದ ವಾತಾವರಣ ಸೃಷ್ಟಿಯಾಗಿತ್ತು. ಕೊನೆಗೆ ಪೊಲೀಸರ ಮಧ್ಯಪ್ರವೇಶದಿಂದ ತಿಳಿಯಾದರೂ ಇವತ್ತು ಆ ಘಟನೆಗೆ ವಿರುದ್ಧವಾಗಿ ಆ ಘಟನೆ ನಡೆಸಿದ್ದು ಸರಿಯಲ್ಲ ಅನ್ನುವ ಕಾರಣವನ್ನು ಹಿಡ್ಕೊಂಡು ಹಿಂದೂ ಸಂಘಟನೆಗಳು ಪ್ರತಿಭಟನೆ ನಡೆಸಿದ್ದಾವೆ. ದೇಶದ್ರೋಹಿಗಳು, ಸಮಾಜ ದ್ರೋಹಿಗಳು, ಭಯೋತ್ಪಾದಕರು ಆದಂತಹ ಎಸ್ಡಿಪಿಐನ ಕಾರ್ಯಕರ್ತರು ಆ ಸ್ವಾತಂತ್ರ್ಯದ ಆಚರಣೆಯನ್ನು ನಿಲ್ಲಿಸುವಂತ ಒಂದು ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವೀರ ಸಾವರ್ಕರ್ನ ಅವರ ಫೋಟೋವನ್ನು ತೆಗೆಯಬೇಕು, ಅದನ್ನು ತೆಗೆದು ಟಿಪ್ಪುವಿನ ಫೋಟೋವನ್ನು ಹಾಕಬೇಕು. ಇಲ್ಲದಿದ್ದರೆ ನಿಮ್ಮ ಕಾರ್ಯಕ್ರಮವನ್ನು ನಾವು ಮಾಡಲಿಕ್ಕೆ, ರಥವನ್ನು ಕೊಂಡೋಗ್ಲಿಕ್ಕೆ ನಾವು ಬಿಡುವುದಿಲ್ಲ ಅಂತೇಳಿ ಆ ಕಾರ್ಯಕ್ರಮಕ್ಕೆ ಅಡ್ಡಿಯನ್ನು ಪಡಿಸ್ತಾ ಇದ್ದಾರೆ. ನಾನು ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಟಿಪ್ಪು ಯಾರು ನಿನ್ನ ಅಪ್ಪನ್ನ. ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಈ ರಾಷ್ಟ್ರ ಜಾತ್ಯತೀತ ರಾಷ್ಟ್ರದ ಹೆಸರಿನಲ್ಲಿ ಒಂದಷ್ಟು ಸಂವಿಧಾನದ ಆಧಾರದಲ್ಲಿ ನಾವು ಜೀವನವನ್ನು ಮಾಡ್ತಾ ಇದ್ದೇವೆ. ಜಾತ್ಯತೀತದ ಹೆಸರಿನಲ್ಲಿ ನಾವೆಲ್ಲರೂ ಸುಖಿಗಳಾಗಿರಬೇಕು. ಸರ್ವೇ ಜನ